ಚೇತನ್ ಅವರು ಕೊಟ್ಟಂತಹ ಹೇಳಿಕೆಯನ್ನು ಅದು ತಪ್ಪು ಅಂತ ನಾನು ಹೇಳ್ತೇನೆ. ಇಂತಹ ಹೇಳಿಕೆಗಳು ಏನಂದರೆ ನಮ್ಮ ಒಂದು ಮೂಲ ಸಂಸ್ಕೃತಿಗೆ, ನಮ್ಮ ಒಂದು ಅಭಿಮಾನಕ್ಕೆ ಧಕ್ಕೆಯನ್ನು ತರುವಂತಹದ್ದಾಗಿದೆ. ನಾವು ಹಿಂದಿನಿಂದಲೂ ನಮ್ಮ ಈ ಒಂದು ತುಳುನಾಡಿನ ಯಾವುದೇ ಒಂದು ಆಚರಣೆಗಳು ಎಲ್ಲವೂ ಒಂದು ಹಿಂದೂ ಪರಂಪರೆಯಲ್ಲಿ ಬಂದದ್ದು ಅನ್ನುವಂಥದ್ದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟದ್ದು. ನಾವು ಅದನ್ನೇ ಪಾಲಿಸ್ತಾ ಬರುವಂಥದ್ದು. ಭೂತಾರಾಧನೆಯಲ್ಲಿ ನೋಡಿ, ಯಾವುದೇ ಒಂದು ಆರಾಧನೆ ಅದು ನೀವು ನೋಡಿರ್ಬೋದು, ಅದು ಆರಾಧನೆಗಳು ಎಲ್ಲವೂ ಹಿಂದೂ ಸಂಸ್ಕೃತಿಯನ್ನು ಹೊರತುಪಡಿಸಿ ಇಲ್ಲ, ಎಲ್ಲವೂ ಹಿಂದೂ ಸಂಸ್ಕೃತಿಯ ಒಳಗಿದೆ. ಅದರಲ್ಲಿಯೂ ಭೂತಾರಾಧನೆ ಒಂದು ವಿಶಿಷ್ಟವಾಗಿ ಆಚರಣೆ ಆಗುವಂತಹದ್ದು. ಇಲ್ಲಿ ನೋಡಿ, ಯಾವುದೇ ಜಾತಿ ಮತ ಭೇದ ಅನ್ನುವಂತಹ ವಿಚಾರಗಳಿಲ್ಲ. ನಮ್ಮ ಭೂತಾರಾಧನೆಯ ಪರಿಕಲ್ಪನೆಯಲ್ಲಿ ಒಂದು ವ್ಯಕ್ತಿ ದೈವತ್ವಕ್ಕೆ ಸಲ್ಲುವುದಂತ, ಅವನು ದೈವತ್ವಕ್ಕೆ ಸಲ್ಲುವುದಂದರೆ ಅವನು ಮರಣ ಹೊಂದುವುದಂತಲ್ಲ. ಅದರ ಒಂದು ಅರ್ಥ ವಿಶಿಷ್ಟ. ಭೂತಾರಾಧನೆಯಲ್ಲಿ ತುಳುನಾಡಿನ ಅದೊಂದು ಮೋಕ್ಷ, ನಮಗೆ ಸಿಗುವಂಥ ಮೋಕ್ಷ ಅಂತ. ಅಲ್ಲಿ ಸತ್ತವರಿಗೆ ಯಾವುದೇ ರೀತಿಯ ಸಂಸ್ಕಾರಗಳು ನಡೆಯುವಂಥದ್ದು ಇಲ್ಲ. ಅವರು ದೈವದ ಒಂದು ಪಾಲಿಗೆ ಸೇರಿದ್ದಾರೆ ಅನ್ನುವಂಥದ್ದು, ಅದು ಮುಂದಕ್ಕೆ ದೈವತ್ವವನ್ನು ಅವರು ಪಡೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಇದಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅನ್ನುವಂಥದ್ದು ಯಾವ ರೀತಿಯಲ್ಲೂ ಹೇಳಲಿಕ್ಕಿಲ್ಲ. ಇದನ್ನು ವ್ಯಕ್ತಿಗತವಾಗಿ ನಾವು ಅವರಲ್ಲಿ ಮಾತಾಡುವುದಿಲ್ಲ. ನಾವು ಅದನ್ನು ಏನಿದ್ರೂ ನಮ್ಮ ನಂಬಿಕೊಂಡು ಬಂದಂತಹ ದೈವಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ನಾವು ಇದನ್ನು ಪ್ರಾರ್ಥಿಸ್ತೇವೆ ಅಂತ. ಯಾಕಂದರೆ ಈ ಹಿಂದೆಯೂ ನಮ್ಮ ಪ್ರಾರ್ಥನೆ ಫಲ ಕೊಟ್ಟಿದೆ. ಒಂದೊಮ್ಮೆಗೆ ಭಗವಾನ್ ಅನ್ನುವಂತಹ ಒಬ್ಬ ಸಾಹಿತಿಗಳು ನಮ್ಮ ದೈವ ಪಂಜುರುಳಿಯ ಬಗ್ಗೆ ನಿಂದನೆ ಮಾತುಗಳನ್ನು ಒಮ್ಮೆ ಆಡಿದವರಿದ್ದಾರೆ. ಅದು ಹೆಚ್ಚು ವರ್ಷಗಳಾಗಲಿಲ್ಲ. ಆ ಕಾಲದಲ್ಲಿ ಕೂಡ ನಾವು ಅದಕ್ಕೆ ದೈವದ ಸಮ್ಮುಖದಲ್ಲಿ ಪ್ರಾರ್ಥಿಸಿದವರಿದ್ದೇವೆ. ಅದಕ್ಕೆ ಸರಿಯಾಗಿ ನಮ್ಮ ದೈವಗಳು ಉತ್ತರ ಕೊಟ್ಟಿದ್ದು, ಅದು ಆಗಿ ಹೋದ ಘಟನೆಗಳು ತುಂಬ ಇದೆ ಇಲ್ಲಿ. ಆದ್ದರಿಂದ ಚೇತನ್ ಅವರಿಗೆ ಮತ್ತೊಮ್ಮೆ ನಾನು ಇಲ್ಲಿ ಹೇಳಬಯಸುವುದೇನೆಂದರೆ, ನಮ್ಮ ಈ ತುಳುನಾಡಿನ ಸಂಸ್ಕೃತಿಯನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿ ಅದರ ಬಗ್ಗೆ ಅಭಿಪ್ರಾಯವನ್ನು ಕೊಡುವುದು ತಪ್ಪು. ಯಾಕಂದರೆ ನಮ್ಮ ದೈವಾರಾಧನೆಯನ್ನು ಯಾವುದೇ ಪುಸ್ತಕದಲ್ಲಿ ಆಗಲಿ ಯಾವುದೇ ಗ್ರಂಥ ರೂಪದಲ್ಲಿ ಬರೆದಂಥದ್ದು ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಒಂದು ಪಾಡ್ದನ ವಿಚಾರದಲ್ಲಿ ಬಂದಂಥದ್ದು. ಪಂಬದ, ಪರವ, ನಲಿಕೆ ಈ ಸಮಾಜದವರು ದೈವಾರಾಧನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದರು. ಆದಿ ಜೈನರ ಕಾಲದಿಂದ ದೇವಗಳನ್ನು ಆರಾಧನೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಒಂದು ಪರಿಕಲ್ಪನೆಯ ರೂಪವನ್ನು ಕೊಟ್ಟವರು ನಮ್ಮ ಬಂಟ ಕುಲದವರು. ಆದ್ದರಿಂದ ಅದನ್ನು ನಾವು 75 ವರ್ಷಕ್ಕಿಂತ ಮುಂಚೆ ನಾವು ಅದನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಹಿಂದೂ ಸಂಸ್ಕೃತಿ 1000 ಅಥವಾ 4000 ವರ್ಷದ ಈಚೆಗೆ ಬಂದಿದೆ. ಅದು ಅವರ ಅಭಿಪ್ರಾಯ ಆಗಿರಬಹುದು. ಆದರೆ ಅದನ್ನು ಸಮಾಜಕ್ಕೆ ಕೊಡುವಾಗ ಅದರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಒಂದು ಯಾವುದೇ ಪುಸ್ತಕವನ್ನು ಇಟ್ಟುಕೊಂಡು ನಾನು ಇದನ್ನು ಓದಿದ್ದೇನೆ, ಪಂಬದ ಅನ್ನುವಂಥ ಒಂದು ಪುಸ್ತಕವನ್ನು ತೋರಿಸಿದ್ದಾರೆ ಅವರು, ನಾನು ಅದಕ್ಕೂ ವಿರೋಧ ಮಾಡ್ತೇನೆ. ಪಂಬದ ಅನ್ನುವಂತಹ ಪುಸ್ತಕ ಬರೆದಿದ್ದಾರೆ ಯಾರು ಗೊತ್ತಿಲ್ಲ, ಆದರೆ ಎಷ್ಟು ಪಂಬದರನ್ನು ಇವರು ನೋಡಿದ್ದಾರೆ. ಪಂಬದರ ಅನ್ನುವಂಥದ್ದು ಕೇವಲ ಒಂದು ಮಂಗಳೂರಿನಲ್ಲಿ ಇರುವಂಥದ್ದಲ್ಲ. ಸಾಧಾರಣ ಮಟ್ಟಿಗೆ ಕಾಸರಗೋಡಿನಿಂದ ಈ ಭಾಗ ನಮ್ಮ ಕುಂದಾಪುರ, ಬ್ರಹ್ಮಾವರ ಭಾಗದಲ್ಲಿ ಎಲ್ಲ ಪಂಬದ ಸಮುದಾಯದವರಿದ್ದಾರೆ. ಅಲ್ಲಿ 3 ಮಂಗಳೂರು, ಕಾಸರಗೋಡು, ಉಡುಪಿ, ಕುಂದಾಪುರ ಈ 4 ಭಾಗಗಳಲ್ಲಿ 4 ವಿಭಿನ್ನ ಆಚರಣೆಗಳಿದೆ. ಆದ್ದರಿಂದ ಈ ಪಂಬದ ಅನ್ನುವ ಪುಸ್ತಕ ಬರೆಯುವಾಗ ಈ 4 ವರ್ಗದವರನ್ನು ಅವರು ಭೇಟಿ ಮಾಡಿ ಬರೀಬೇಕಾಗ್ತದೆ. ಆದ್ದರಿಂದ ಇದಕ್ಕೆ ವರ್ಷ ಬರೆದ ಕಾರಣದಿಂದಾಗಿ ಇದು ಒಂದು ಉತ್ತಮವಾದಂತಹ ಪುಸ್ತಕ ಅಂತ ನಾನು ಇಷ್ಟಪಡುವುದಿಲ್ಲ. ಯಾಕಂದರೆ ಅದರಲ್ಲಿ ಆ ವಿಚಾರಗಳೇ ನಮ್ಮವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪೂರ್ವಿಕರಲ್ಲಿ ನಾವು ಮಾತನಾಡುವಾಗ ನಮ್ಮ ಅಜ್ಜರು ಇರ್ಬೋದು, ನಮ್ಮ ಅಪ್ಪ ಆ ಕಾಲದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಎಷ್ಟು ವರ್ಷದ ಇತಿಹಾಸ ಅಂತ ಕೇಳಿದರೆ ಅವರಿಗೆ ಗೊತ್ತಿಲ್ಲ ಇದು ಹೇಳಲಿಕ್ಕೆ. ಯಾಕಂದರೆ ಇದು ಬರೆದಿಟ್ಟಂತಹ ಇತಿಹಾಸ ಇಲ್ಲಿಲ್ಲ. ದೈವಾರಾಧನೆ ಅನ್ನುವಂಥದ್ದು ಅದು ಬಾಯಿಂದ ಕಿವಿಯಿಂದ ಬಾಯಿಗೆ ಬಂದಂತಹ ವಿಚಾರ. ಒಂದು ಪಾಡ್ದನ ಮುಖಾಂತರವಾಗಿರ್ಬೋದು, ಒಂದು ದೈವಗಳ ಹಿಂದಿನ ಕಟ್ಟುಕಟ್ಟೆಯ ವಿಚಾರಗಳಿರ್ಬೋದು, ಅದು ಯಾವುದು ಲಿಖಿತವಾಗಿ ಬರೆದಿಟ್ಟು ಮಾಡಿಕೊಂಡಂತಹದ್ದು ಅಲ್ಲ. ಆದ್ದರಿಂದ ನಾನು ಈ ಒಂದು ಮಾತನ್ನು ಖಡಾಖಂಡಿತವಾಗಿ ವಿರೋಧ ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇವೆ. ಯಾಕಂದರೆ ನಾವು ಈ ಹಿಂದೆಯೂ ನಮ್ಮ ಭಾವನೆಗಳಿಗೆ, ನಮ್ಮ ಆರಾಧನೆಗಳಿಗೆ, ನಮ್ಮ ಒಂದು ಈ ಪರಂಪರೆಗೆ ಯಾರು ಯಾವ ರೀತಿಯಲ್ಲಿ ಅವರು ಧಕ್ಕೆ ಮಾಡಿದ್ರು ಅದಕ್ಕೆ ನಾವು ಕೊಡುವ ಉತ್ತರ ಏನಂದ್ರೆ, ನಾವು ನಂಬಿಕೊಂಡು ಬರುವಂತಹ ಆ ದೈವದಲ್ಲಿ ಪ್ರಾರ್ಥಿಸುವುದು. ನಾವು ನೋಡಿಕೊಳ್ಳಿ ಅಂತ. ಹೌದೌದು, ನಾವು ದೈವ ನೋಡಿಕೊಳ್ಳಬೇಕು. ಯಾಕಂದ್ರೆ ನಾವು ಇದಕ್ಕೆ ಉತ್ತರ ಕೊಡುವುದಿಲ್ಲ. ಯಾಕಂದ್ರೆ ನಾವು ಅವರಷ್ಟು ಜ್ಞಾನ ಹೊಂದಿದವರಲ್ಲ, ನಮಗೆ ಬೇಡ ಅವರ ಜ್ಞಾನ, ನಮಗೆ ಬೇಡ. ಅವರು ತುಂಬ ಜ್ಞಾನವಂತರಾಗಿದ್ದಾರೆ. ಆದ್ರಿಂದ ಅದಕ್ಕಿಂತ ಜ್ಞಾನವನ್ನು ಕೊಡುವುದು ಯಾರು? ನಮಗೆ ನಮ್ಮ ದೈವಗಳು. ನಾವೀಗ ಒಂದು ಕೋಲ ಕಟ್ಟಿದಾಗ ಕೂಡ, ನಾನೀಗ ಪಂಬದ ವರ್ಗದಕ್ಕೆ ಸೇರಿದ್ದವನು, ನಾನೊಂದು ಕೋಲ ಕಟ್ಟಬೇಕಾದ್ರೂ ನನಗೆ ಆ ಜ್ಞಾನ ಬರುವುದು ಯಾವಾಗ? ಆ ಕೋಲವನ್ನು ಸಂಪೂರ್ಣವಾಗಿ ನಾನು ನನ್ನ ಮೈ ಮೇಲೆ ಆವಾಹಿಸಿದಾಗ ಮಾತ್ರ ಆ ಜ್ಞಾನ ನಮಗೆ ಬರುವುದು. ಆದ್ದರಿಂದ ಆ ಜ್ಞಾನ ಕೊಡುವಂತಹ ನಮ್ಮ ದೈವಗಳು ಏನಿದ್ದಾರೆ ಅವರಲ್ಲಿಯೇ ಹೋಗಿ ಇದನ್ನು ದೂರನ್ನು ಕೊಡುವುದನ್ನು ನಾನು ಅದನ್ನು ನಿರ್ಣಯಿಸಿ ಆಗಿದೆ, ಅದನ್ನು ನಾವು ಕೊಡುವುದೇ, ನಾವು ಪ್ರಾರ್ಥನೆ ಮಾಡುವುದಿಲ್ಲ.